ಭಾಷೆ ಸಂಸ್ಕೃತಿಗಳಿಗೆ ಅಮೂಲ್ಯ ಕೊಡುಗೆ ನೀಡಿದ ಹಿರಿಯ ಸಾಧಕರನ್ನು ಅವರ ಮನೆಯಂಗಳದಲ್ಲಿ ಗೌರವಿಸುವ ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಸಾಹಿತ್ಯ ಪರಿಷತ್ತಿನ ನಡಿಗೆ ಹಿರಿಯ ಸಾಧಕರ ಕಡೆಗೆ ಎಂಬ ಕಾರ್ಯಕ್ರಮದ ಅಂಗವಾಗಿ 95ರ ಹರೆಯದ ಹಿರಿಯ ಚೇತನ ಕವಿ ಪ್ರಸಂಗಕರ್ತ ನಿವೃತ್ತ ಅಧ್ಯಾಪಕ ಎಂ ತಿಮ್ಮಣ್ಣ ಭಟ್ ರವರನ್ನು ಧರ್ಮತಡ್ಕದ ಮೇಪೋಡಿನಲ್ಲಿರುವ ಅವರ ನಿವಾಸದಲ್ಲಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟಿತೋಡಿ ಅವರು ತಿಮ್ಮಣ್ಣ ಭಟ್ ಅವರಿಗೆ ಶಾಲು ಹೊದಿಸಿ ಫಲಪುಷ್ಪ ಸ್ಮರಣಿಕೆಗಳನ್ನು ನೀಡಿ ಅಭಿನಂದಿಸಿದರು. ಧರ್ಮತಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ಹೈಯರ್ ಸೆಕೆಂಡರಿ ಶಾಲೆಯ ಪ್ರಬಂಧಕ ಎನ್ ಶಂಕರನಾರಾಯಣ್ ಭಟ್ ಅಭಿನಂದನಾ ಭಾಷಣ ಮಾಡಿ ಅಧ್ಯಾಪಕರಾಗಿ, ಕವಿಯಾಗಿ, ಯಕ್ಷಗಾನ ಪ್ರಸಂಗಕರ್ತರಾಗಿ ತಿಮ್ಮಣ್ಣ ಭಟ್ ಅವರು ನೀಡಿದ ಕೊಡುಗೆಗಳನ್ನು ವಿವರಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಸಂಘಟನಾ ಕಾರ್ಯದರ್ಶಿ ಪಿ ರಾಮಚಂದ್ರ ಭಟ್ ತಿಮ್ಮಣ್ಣ ಭಟ್ ಅವರ ಕವನಗಳನ್ನು ವಾಚನ ಮಾಡಿದರು. ನ್ಯಾಯವಾದಿ ಪ್ರದೀಪ್ ರಾವ್ ಮೇಪೋಡು, ಸಮಾಜ ಸೇವಕ ಶಂಕರ್ರಾವ್ ಕಕ್ವೆ, ಮಿಯಪದವ್ ಶ್ರೀ ವಿದ್ಯಾವರ್ತಕ ಪ್ರೌಢಶಾಲಾ ನಿವೃತ್ತ ಮುಖ್ಯ ಶಿಕ್ಷಕ ರಾಜರಾಮ್ ರಾವ್, ಕೃಷಿಕ ದಂಡೆಪಾಡಿ ಕೇಶವ್ ಭಟ್, ಧರ್ಮತಡ್ಕ ಗ್ರಂಥಾಲಯ ಕಾರ್ಯದರ್ಶಿ ರವಿಚಂದ್ರ, ಯುವಶಕ್ತಿ ಅಧ್ಯಕ್ಷ ಮಾಧವ ಎಂ ಶುಭ ಹಾರೈಸಿದರು. ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದ ತಿಮ್ಮಣ್ಣ ಭಟ್ ಅವರು ನಶ್ವರವಾದ ಮಾನವನ ಬದುಕನ್ನು ಸ್ವಾರ್ಥಕ್ಕೆ ಬಳಸಿಕೊಳ್ಳದೆ ಪರೋಪಕಾರಕ್ಕೆ, ಸಮಾಜ ಸೇವೆಗೆ ಮೀಸಲಿರಿಸಬೇಕೆಂದು ಕರೆ ನೀಡಿದರು. ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ ವಿಶಾಲಾಕ್ಷ ಪುತ್ರಕಳ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಧರ್ಮತಡ್ಕ ಯುವಕ ಸಂಘ ಗ್ರಂಥಾಲಯದ ಅಧ್ಯಕ್ಷ ರವಿಲೋಚನ ಚೆಕ್ಕೆ ಧನ್ಯವಾದ ಸಮರ್ಪಿಸಿದರು. ಹೇಳಬೇಕು ಅಂತ ಹೇಳಿದ್ರೆ ತುಂಬ ಇರುವಾಗ ಅದರಿಂದ ಒಂದೊಂದು ಸಡಿಲಾಗದೆ ಅದು ಅಲುಗಾಡುವುದಿಲ್ಲ, ಅದು ಸ್ತಬ್ಧವಾಗಿರ್ತದೆ. ಮಾತನಾಡಲಿಕ್ಕೆ ಎಂಥದ್ದು ಮಾತನಾಡೋದು ಗೊತ್ತಾಗೋದಿಲ್ಲ. ಅಂತೂ ಲೋಕದಲ್ಲಿ ನಾವು ಶರೀರದ ಶಕ್ತಿ ಇರುವಾಗ ನಾವು ಈ ಕಡಲಿನ ನೀರನ್ನು ಕುಡಿಯೋದು ಮುಗಿಸುತ್ತೇವೆ. ಹಿಮಾಲಯ ಪರ್ವತವನ್ನು ಕಿತ್ತು ಎಸೆಯುತ್ತೇವೆ ಅಂತ ಹೇಳಿ ಕಾಣ್ತದೆ. ಆದರೆ ಪ್ರಾಯ ಹೋಗಿಗೆ ಆಗುವಾಗ ಯಮನ ದೂತರ ಭಯ ತಪ್ಪುವುದೇ ಇಲ್ಲ. ಅದು ಅನುಭವಿಸಿದವರಿಗೆ ಗೊತ್ತು. ಇದು ನರಕ ಜೀವನ. ಅದು ಯಾವ ಅರಸು ಮಗನಾದರೂ ಕೂಡ ಆ ಸಾಯುವ ಕಾಲಕ್ಕೆ ಒಂದು 100 ಸೇಡು ಕಡಿದ ನೋವು ಆಗಲೇಬೇಕು. ಅದು ಎಂಥ ಪುಣ್ಯವಂತನಿಗೆ ಅದು ಇರ್ತದೆ. ಬಂದಿತು ದೀಪಾವಳಿಯ ದಿನ, ಎಲ್ಲೆಲ್ಲೂ ಇದು ಸಂಭ್ರಮದ ದಿನ. ತಳಿರು ತೋರಣ ರಂಗವಲ್ಲಿಯ ಅಲಂಕೃತ ಮನೆಗಳ ಶೃಂಗಾರ. ಮುರನರ ಕಾಡಿ ದೈತ್ಯರ ಸಂಹಾರವ ಮಾಡಿ ಬಳಲಿದ ನೋವಿನ ಪರಿಹಾರಕ್ಕೆ ಎಣ್ಣೆಯ ಹಚ್ಚುವ ತೈಲಾಭ್ಯಂಗ್ಯವು ಹರಿಕೈ ಕೊಂಡಿಹ ದ್ಯೋತಕದ ನಡೆ. ಬಲಿಯಿಂದ ದಾನವ ಪಡೆದ ಮೂರಡಿ ನೆಲ ನಳೆಯಲಿಕೆ ಸ್ಥಳ ಸಿಗದೆ ಬಲಿಶಿರವನೆ ಮೆಟ್ಟುತ ಪಾತಾಳಕ್ಕೆ ಬಲಿಯನ್ನು ತಳ್ಳಿದ ದಿನವೇ ಬಲಿಪಾಡ್ಯ. ಹಣತೆಯ ಸಾಲು ಪೂಜೆಯ ಸಂಭ್ರಮ, ಸುಡು ಮದ್ದಿನ ಸಿಡಿಲಾರ್ಭಟವು, ತರತರ ತಿಂಡಿಯ ಹರಿಗೊಪ್ಪಿಸುವ ತುಳಸಿ ಗೋ ಲಕ್ಷ್ಮೀ ಬಲೀಂದ್ರ ಪೂಜೆಗಳು, ಮೌಢ್ಯಗಳೆಲ್ಲವ ನೀಗುತ್ತ ಮನದಲ್ಲಿ ಜ್ಞಾನ ಜ್ಯೋತಿಯ ಬೆಳಗುವ ಕಾಯಕವು, ಸ್ವಚ್ಛಾಭಿಮಾನವ ತಪ್ಪದೆ ಮಾಡುವ ಉತ್ತಮ ಸಂಸ್ಕೃತಿ ಹಬ್ಬ, ಅಸುರರ ಉಪಟಳ ಪರಿಹರಿಸುತ್ತ ಶಾಂತಿಯ ತಂದೆಯ ಹರಿವಿಜಯ ಸ್ಮರಣಾರ್ಥದ ಆಚರಣೆಗಳೆಲ್ಲವೂ ದೀಪಾವಳಿ ಹಬ್ಬದ ವೈಶಿಷ್ಟ್ಯ. ಇದು ನಾನು 2 ವರ್ಷ ಓದಿ, ನನಗೆ ರಾಗ ಏನು ಗೊತ್ತಿಲ್ಲ.